ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರತಿಭಟಿಸಿದ ಡಿವೈಎಫ್ಐ ಮುಖಂಡರ ಮೇಲೆ ಪ್ರಕರಣ ದಾಖಲು ಮಾಡಿದ ಉಳ್ಳಾಲ ಠಾಣಾ ಮುಂದೆ ಡಿವೈಎಫ್ಐ ಮುತ್ತಿಗೆ ಹಾಕಿದೆ. ಮಾಸ್ತಿಕಟ್ಟೆಯಿಂದ ಉಳ್ಳಾಲ ಠಾಣೆವರೆಗೆ ರ್ಯಾಲಿ ನಡೆಸಿ ಠಾಣೆ ಮುಂದೆ ಡಿವೈಎಫ್ಐ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದು ಆರ್ಎಸ್ಎಸ್ ಹಾಗೂ ಶಾಸಕರ ಚೇಲಾಗಳಂತೆ ವರ್ತಿಸುತ್ತಿರುವ ಪೊಲೀಸರು ಅನ್ನುವ ಆರೋಪ ಕೇಳಿ ಬಂದಿದೆ. ಘೋಷಣೆಗಳೊಂದಿಗೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದು ಪೊಲೀಸರು ಅಧಿಕ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಠಾಣಾ ಸಿಬ್ಬಂದಿ ಠಾಣೆಗೆ ಬೀಗ ಹಾಕಿ ಸುರಕ್ಷತೆ ಕಾಪಾಡಿದ್ದಾರೆ. गुलाब जिंदाबाद, शक्ति जिंदाबाद, शक्ति जिंदाबाद, इंकलाब जिंदाबाद, इंकलाब जिंदाबाद, ಡಿವೈಎಫ್ಐ जिंदाबाद, ಹೇಳಿಕೆಯನ್ನು ಖಂಡನೆ ಮಾಡಿ ಶಾಂತ ರೀತಿಯ ಪ್ರತಿಭಟನೆ ನಡೆಸಿದ ಸಿಗಲೇಬೇಕು, ನಮಗೆ ಸಿಗಲೇಬೇಕು. ಸುಳ್ಳು ದೂರನ್ನು ದಾಖಲು ಮಾಡಿದ ಸುಳ್ಳಲ್ಲದ ಪೊಲೀಸ್ನವರೇ ಆರ್ಎಸ್ಎಸ್ ಮೇಲೆ ಪ್ರೀತಿ ಆದರೆ ಅದರ ಮೇಲೆ ಪ್ರೀತಿ ಆದರೆ ಬಿಡುವುದಿಲ್ಲ ಡಿವೈಎಫ್ಐ. ಗುಲಾಬ್ ಜಿಂದಾಬಾದ್, ಶಕ್ತಿ ಜಿಂದಾಬಾದ್, इंकलाब जिंदाबाद, ಡಿವೈಎಫ್ಐ जिंदाबाद, ಹೇಳಿಕೆಯನ್ನು ಖಂಡನೆ ಮಾಡಿ ಶಾಂತ ರೀತಿಯ ಪ್ರತಿಭಟನೆ ನಡೆಸಿದ